ಮೂಲ ಸೌಕರ್ಯಗಳಲ್ಲಿ ನೀರು, ವಸತಿ ಸಹಿತ ರಸ್ತೆಯು ಪ್ರಮುಖವಾದುದು. ಆದರೆ ಸುಮಾರು 10ಕ್ಕೂ ಅಧಿಕ ಮನೆಗಳಿರುವ ಇಲ್ಲಿ ಕಳೆದ 50 ವರ್ಷಗಳಿಂದ ನಡೆದಾಡಲು ಸರಿಯಾದ ದಾರಿಯಿಲ್ಲದೆ ಪರದಾಡುತ್ತಿದ್ದಾರೆ. ನಮಗೆ ರಸ್ತೆ ಮಾಡಿಕೊಡಿ ಎಂದು ಪ್ರಧಾನಿ, ಮುಖ್ಯಮಂತ್ರಿ, ಜನಪ್ರತಿನಿಧಿಗಳು, ಅಧಿಕಾರಿಗಳಿಗೆ ಸಂಬಂಧಪಟ್ಟವರು ಮನವಿಯನ್ನ ಸಲ್ಲಿಸಿದ್ರು. ಈ ತನಕ ಯಾವುದೇ ಪರಿಹಾರ ದೊರಕಿಲ್ಲ ಎಂಬುದು ಇಲ್ಲಿನ ಜನರ ಅಳಲು. ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೊಳಪಟ್ಟ ಬಂಟ್ವಾಳ ತಾಲೂಕಿನ ಇಡಿಕಿಡು ಗ್ರಾಮ ಪಂಚಾಯಿತಿಗೊಳಪಟ್ಟ ಅಡ್ಯಾಲು ನಿವಾಸಿಗಳ ನೋವಿನ ಕಥೆ ಇದು. ಅಡ್ಯಾಲುವಿನಲ್ಲಿ ಸುಮಾರು 10 ಮನೆಗಳಿದ್ದು ಈ ಮನೆಗೆ ಸರಿಯಾದ ರಸ್ತೆಯ ವ್ಯವಸ್ಥೆಗಳಿಲ್ಲ. ಮಳೆಗಾಲದಲ್ಲಂತೂ ಇವರ ಕಷ್ಟ ಹೇಳತೀರದಂತಿದೆ. ಪುತ್ತೂರು ಕಬಕ ರಸ್ತೆಯ ಕವಲುದಾರಿಯಾದ ಅಡ್ಯಾಲು ಕುಳ ರಸ್ತೆಯು ಸುಮಾರು 1 ಕಿಲೋಮೀಟರ್ ಉದ್ದವಿದ್ದು ಈ ರಸ್ತೆಯಲ್ಲಿ ಕೊನೆಯ 200 ಮೀಟರ್ನಷ್ಟು ವ್ಯಾಪ್ತಿಯಲ್ಲಿ ರಸ್ತೆಯಿಲ್ಲದೆ ಕಾಲುದಾರಿಯಾಗಿ ಮಾರ್ಪಟ್ಟಿದೆ. ಇಲ್ಲಿ ಸರಿಯಾದ ವಾಹನ ಸಂಚಾರಕ್ಕೆ ಯೋಗ್ಯವಾದ ರಸ್ತೆ ನಿರ್ಮಾಣ ಮಾಡುವಂತೆ ಕಳೆದ 50 ವರ್ಷಗಳಿಂದಲೂ ಇಲ್ಲಿನ ಜನರು ಬೇಡಿಕೆ ಸಲ್ಲಿಸುತ್ತಲೇ ಬಂದಿದ್ದಾರೆ. ಆದರೆ ಪರಿಣಾಮ ಮಾತ್ರ ಶೂನ್ಯವಾಗಿದೆ. ನಮಗೆ ರಸ್ತೆ ವ್ಯವಸ್ಥೆ ಕಲ್ಪಿಸಿ ಎಂದು ಇಲ್ಲಿನ ಜನರು ಪ್ರಧಾನಮಂತ್ರಿ, ಮುಖ್ಯಮಂತ್ರಿಯವರಿಗೂ ಮನವಿಯನ್ನ ಮಾಡಿದ್ದಾರೆ. ಈ ಮನವಿಗೆ ಸ್ಪಂದಿಸಿದ ಪ್ರಧಾನಿ ಮತ್ತು ಮುಖ್ಯಮಂತ್ರಿಗಳು ಪರಿಶೀಲನೆ ನಡೆಸಿ ರಸ್ತೆ ನಿರ್ಮಿಸಿಕೊಡುವಂತೆ ಗ್ರಾಮ ಪಂಚಾಯಿತಿಗೆ ಸೂಚನೆ ನೀಡಿದ್ರು. ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಲ್ಲದೆ ಈ ಹಿಂದಿನ ಶಾಸಕರು ಹಾಗೂ ಈಗಿನ ಶಾಸಕರಿಗೂ ಮನವಿ ಸಲ್ಲಿಸಿದ್ರು. ಯಾವುದೇ ಪ್ರಯೋಜನವಾಗಿಲ್ಲ. ಜಿಲ್ಲಾಧಿಕಾರಿ, ತಹಶೀಲ್ದಾರಿಗೂ ನೀಡಿದ ಮನವಿಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಇಡ್ಕಿಡು ಪಂಚಾಯತ್ಗೆ ನೀಡಿದ ಮನವಿಗಂತೂ ಲೆಕ್ಕವೇ ಇಲ್ಲ ಎನ್ನುತ್ತಾರೆ ಸ್ಥಳೀಯರು. 50 ವರ್ಷದಿಂದ ಇಲ್ಲಿ ವಾಸ್ತವವಾಗಿದ್ದೇನೆ. ನಮಗೆ ಇಲ್ಲಿ ಒಂದು 10 ಮನೆ ಉಂಟು. 10 ಮನೆಗೂ ನಡ್ಕೊಂಡು ಹೋಗಲಿಕ್ಕೆ ಸರಿಯಾದ ದಾರಿ ಇಲ್ಲ. ಮಳೆಗಾಲ ಅಂತೂ ನಮ್ಮ ಕಷ್ಟ ಹೇಳಿದಿರೋದು. ಮತ್ತು ಸೌಖ್ಯ ಇಲ್ಲದೆ ಒಂದು 2 ಜನ ಇದ್ದರು ಇಲ್ಲಿ. ಅವರನ್ನು ಸರಿಯಾದ ಸಮಯದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿಕ್ಕೆ ಆಗದೆ ಅವರು ಹಸುನಿಗಿದ್ದಾರೆ. ಮತ್ತು ಎಂಡೋಸಲ್ಫಾನು ಮತ್ತು ಅಂಗವಿಕಲ ಮಕ್ಕಳು ಇಲ್ಲಿ ಇದ್ದಾರೆ. ಪ್ರಾಯದವರು ಇದ್ದಾರೆ. ಸಂಧ್ಯಾ ಸುರಕ್ಷತೆ ಕೊಡುವವರು ಕೆಲವು ಪ್ರಾಯದವರು ಇಲ್ಲಿದ್ದಾರೆ. ಮತ್ತು ಮನೆ ಕಟ್ಟುವುದಂತೂ ನಮ್ಮ ಕಷ್ಟ ಹೇಳದಿರೋದು. ಇಲ್ಲಿನ ರೋಡಿಂದ ನಾವು ಅದನ್ನು ಹೊತ್ಕೊಂಡೇ ಹೋಗಬೇಕು. ಒಂದು ಕಲ್ಲಿಗೆ 3-4 ರೂಪಾಯಿ ಕೊಟ್ಟು ನಾವು ಅದನ್ನು ಮನೆಯವರಿಗೆ ಸಾಗಿಸಬೇಕು. ಮತ್ತು ಒಂದು ಮನೆ ಕಟ್ಟುವಾಗ ಒಂದು ಕಡಿಮೆ ಪಕ್ಷ ಅಂದರೆ ಒಂದು 3-4 ಲಕ್ಷ ಕೂಲಿಗೆ ಹೊತ್ಕೊಂಡು ಹೋಗೋದ ಖರ್ಚಿಗೆ ಆಗ್ತದೆ. ಅದಕ್ಕೆ ಖಾಲಿ ಹೊತ್ಕೊಂಡು ಹೋಗಲಿಕ್ಕೆ ಖರ್ಚಾಗ್ತದೆ. ಆನಂತರ ಈ ಬಗ್ಗೆ ನಾವು ಎಲ್ಲ ಪಕ್ಷದವರು ಬರ್ತಾರೆ, ಇಲ್ಲಿ ಎಲೆಕ್ಷನ್ ಹೊತ್ತಿಗೆ ಬರ್ತಾರೆ. ನಾವು ಮಾಡ್ತೇವೆ ಅಂತ ನಮಗೆ ಭರವಸೆ ಕೊಟ್ಟು ಹೋಗ್ತಾರೆ. ಎಲೆಕ್ಷನ್ ಆದಮೇಲೆ ಈ ಕಡೆಗೆ ಮುಖ ಮಾಡಿ ತೋರಿಸೋದಿಲ್ಲ ಅವರು. ಮತ್ತು ನಾವು ಪ್ರಧಾನಿಗೆ ಪತ್ರ ಬರೆದಿದ್ದೇವೆ. ಪ್ರಧಾನಿಯಿಂದಲೂ ಬಂದು ಸರಿಯಾದ ಸಮಯದಲ್ಲಿ ಬಂದು ಅದನ್ನು ಪರೀಕ್ಷಿಸಿ ಅದಕ್ಕೆ ಸರಿಯಾದ ಕ್ರಮ ತಗೊಳ್ಬೇಕಂತ ಸೂಚನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಯಿಂದಲೂ ಪತ್ರ ಬಂದಿದೆ. ಸರಿಯಾಗಿ ಪರೀಕ್ಷಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಆಮೇಲೆ ತಹಶೀಲ್ದಾರವರು ಬಂದಿದ್ದಾರೆ ಇಲ್ಲಿಗೆ. ಆನಂತರ ನಾವು ಈ ಮತದಾನದ ಹೊತ್ತಿನಲ್ಲಿ ಮತದಾನ ಬಹಿಷ್ಕಾರ ಅಂತ ನಾವು ಇದು ಬ್ಯಾನರ್ ಹಾಕಿದ್ದೇವೆ. ಆ ಹೊತ್ತಿನಲ್ಲಿ ಮನೆಗಾರರು, VA ಮತ್ತು PDO, ಆನಂತರ AC ಅವರು ಬಂದು ಇಲ್ಲಿ ನಮಗೆ ಇದರ ಬಗ್ಗೆ ನಮಗೆ ಈ PDO, AC ಅವರಿಗೆ ಸೂಚನೆ ಕೊಟ್ಟು ಹೋಗಿದ್ದಾರೆ. ಯಾಕಂದರೆ ಹಣ ತೆಗೆದಿಟ್ಟಿದ್ದೀರಿ, ಇಲ್ಲಿಗೆ ರೋಡಿಗೆ ಅಂತ ಹಣ ತೆಗೆದಿದ್ದೀರಿ, ಜಾಗೆ ಉಂಟು, ಮತ್ತು ನಿಮಗೇನು ರೋಡ್ ಮಾಡಲಿಕ್ಕೇನು ನಿಮಗೇನು ಕಷ್ಟ ಆಗಿದೆ, ಮಾಡಿಕೊಡಿ ಆದಷ್ಟು ಬೇಗ ಅಂತ ಸೂಚನೆ ಕೊಟ್ಟು ಹೋಗಿದ್ದಾರೆ. ಆನಂತರ ಅವರು ಯಾರೂ ಈ ಕಡೆ ಮುಖ ಮಾಡಲಿಲ್ಲ. ಮಳೆಗಾಲದಲ್ಲಿ ಮಕ್ಕಳಿಗೂ ಶಾಲೆಗೆ ಹೋಗ್ಲಿಕ್ಕೂ ಭಾರಿ ಕಷ್ಟ ಆಗ್ತದೆ. ಸ್ವಂತದ ನೀರಿನಲ್ಲಿ ಹೋಗಬೇಕಾಗ್ತದೆ. ಮತ್ತು ಇಲ್ಲಿ ಏನು ಜಾಗೆ ತಕರಾರು ಏನಾಗಿದೆ? ಜಾಗೆ ಸ್ವಲ್ಪ ತಕರಾರು ಉಂಟು. ತಕರಾರು ಇದ್ದರೂ ಅದು ಸ್ವಂತ ಜಾಗ ಏನೂ ಅಲ್ಲ, ಅಕ್ರಮ ಸಕ್ರಮದ ಜಾಗ ಅದು. ಅದಕ್ಕೆ ಜಾಗ ದಾರಿ ಕೊಡ್ಬೋದು. ಮತ್ತು ಇಲ್ಲಿ ಎಲ್ಲ ಜನರಿಗೂ ಒಂದು ಸೌಖ್ಯ ಇಲ್ಲದಿದ್ದರೆ ಹೋಗೋದು ಹೇಳಲಿಕ್ಕೆ ಕಷ್ಟ ಆಗ್ತದೆ, ಭಾರಿ ಕಷ್ಟ ಆಗ್ತದೆ. ನಾವು ಹೇಳಿ ಪ್ರಯೋಜನ ಇಲ್ಲ. ಯಾವೊಂದು ಅಧಿಕಾರಿಗಳು ಇಲ್ಲಿ ಬಂದರೂ ಭರವಸೆ ಕೊಟ್ಟು ಹೋಗ್ತಾರೆ ವಿನಃ ನಮಗೆ ಯಾವುದೇ ಒಂದು ಕ್ರಮವನ್ನು ಇಷ್ಟವರೆಗೆ ಕೈಗೊಳ್ಳಲಿಲ್ಲ. ಮೊನ್ನೆ DC ಹತ್ರ ಹೋಗಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. DC ಯಾವುದೇ ಕ್ರಮವನ್ನು ಇಷ್ಟವರೆಗೂ ಕೈಗೊಳ್ಳಲಿಲ್ಲ. ತಹಶೀಲ್ದಾರರು ಬಂದು ಇಲ್ಲಿ ಎಲ್ಲ ಪರೀಕ್ಷಿಸಿ ನಾವು ಆದಷ್ಟು ಬೇಗ ನಾವು ಕ್ರಮ ಕೈಗೊಳ್ಳಲು ಹೋಗಿ ಸಾಧಾರಣ ಒಂದು 4-5-6 ತಿಂಗಳಾಯಿತು. ಇಷ್ಟರವರೆಗೆ ಈ ಕಡೆ ಮುಖ ಮಾಡಲಿಲ್ಲ. ನಮ್ಮ ಈ ಕಷ್ಟವನ್ನು ಯಾರು ಹೇಳಿದ್ರು ಪ್ರಯೋಜನ ಇಲ್ಲ. ಮತ್ತು ಮೂಲಸೌಕರ್ಯ ಅಂತ ಉಂಟು. ನೀರು, ಬೆಳಕು ಮತ್ತು ರಸ್ತೆ. ಇದು ಭಾರತೀಯ ಮಾನವನಿಗೆ ಪ್ರತಿಯೊಬ್ಬನಿಗೂ ಸಿಗಬೇಕಾದ ಹಕ್ಕು. ಅದನ್ನು ನಮಗೆ ಸರಿಯಾಗಿ ಸರ್ಕಾರ ಕೊಟ್ಟಿದ್ದರೆ ನಾವು ಏನು ಮಾಡೋದು, ಯಾರ ಹತ್ರ ಹೇಳುವುದು? ಆದಷ್ಟು ಬೇಗ
ನಮ್ಮ ಈ ಕಷ್ಟವನ್ನು ಪರಿಹರಿಸಿಕೊಡಬೇಕಾಗಿ ಎಲ್ಲ ಅಧಿಕಾರಿಗಳನ್ನು ನಾವು ಕೇಳ್ಕೊಳ್ತೇವೆ. ನಮಗೆ ರಸ್ತೆ ಮಾಡಿಕೊಡದಿದ್ದಲ್ಲಿ ನಾವು ಮತದಾನ ಬಹಿಷ್ಕಾರ ಮಾಡುತ್ತೇವೆ ಎಂದು ಅಡ್ಯಾಲುಕುಳದ ಎಲ್ಲ ಮತದಾರರು ಈ ಬಾರಿಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಬಹಿಷ್ಕಾರಕ್ಕೆ ಮುಂದಾಗಿದ್ರು. ಈ ಬಗ್ಗೆ ಬ್ಯಾನರ್ ಹಾಕಿ ಎಚ್ಚರಿಸುವ ಕೆಲಸವನ್ನು ಮಾಡಿದ್ರು. ಆದರೆ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದ ಆಗಿನ ಉಪವಿಭಾಗಾಧಿಕಾರಿಗಳು ರಸ್ತೆ ನಿರ್ಮಾಣದ ಮೌಖಿಕ ಭರವಸೆಯನ್ನು ನೀಡಿ ಮತದಾನ ಬಹಿಷ್ಕಾರವನ್ನ ಹಿಂತೆಗೆದುಕೊಳ್ಳುವಂತೆ ಮನವೊಲಿಸಿದ್ರು. ಅವರ ಭರವಸೆಯ ಮೇರೆಗೆ ಚುನಾವಣಾ ಬಹಿಷ್ಕಾರದಿಂದ ಇವರು ಹಿಂದೆ ಸರಿದಿದ್ರು. ನಮಗೆ ರಸ್ತೆ ಯಾವತ್ತೂ ಆಗಬೇಕಿತ್ತು, ಆದರೆ ಕೆಲವೊಂದು ಸ್ಥಾಪಿತ ಹಿತಾಸಕ್ತಿಗಳಿಂದಾಗಿ ನಮ್ಮ ಬೇಡಿಕೆಗೆ ಬೆಲೆ ಸಿಕ್ಕಿಲ್ಲ. ಅಡ್ಯಾಲುಕುಳದಲ್ಲಿ ಎಂಡೋಸಲ್ಫನ್ ಪೀಡಿತರು, ವಿಕಲಚೇತನರು, ಬುದ್ಧಿಮಾಂದ್ಯರು, ವೃದ್ಧರು, ಶಾಲಾ ಮಕ್ಕಳು ಹೀಗೆ ಎಲ್ಲಾ ತರದ ಜನರಿದ್ದು ಮಕ್ಕಳಿಗೆ ಶಾಲೆಗೆ ಹೋಗಲು ಅನಾರೋಗ್ಯ ಆದಾಗ ಆಸ್ಪತ್ರೆಗೆ ಹೋಗಲು ಪರದಾಡಬೇಕಾಗಿದೆ. ಮನೆ ಇನ್ನಿತರ ಕಟ್ಟಡ ನಿರ್ಮಾಣಕ್ಕಂತೂ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಿರ್ಮಾಣದ ಅಗತ್ಯ ಸಾಮಗ್ರಿಗಳನ್ನ ಸಾಗಿಸಲು ಆಗದ ಪರಿಸ್ಥಿತಿ ಇದೆ. ಇಲ್ಲಿನ 2 ಮನೆಗಳು ತೀರಾ ದುರಸ್ತಿಯಲ್ಲಿದ್ದು ಬೀಳುವ ಸ್ಥಿತಿಯಲ್ಲಿದೆ. ಒಂದು ಮನೆಯವರು ಮನೆ ನಿರ್ಮಿಸಲು ಮುಂದಾಗಿದ್ರು ಕಳೆದ 3 ವರ್ಷಗಳಿಂದ ಕಾಮಗಾರಿ ಅರ್ಧಕ್ಕೆ ಬಾಕಿಯಾಗಿದೆ. ವ್ಯವಸ್ಥೆ ಆಗಬೇಕಾಯಿತು. ತುಂಬ ಸಮಯದಿಂದ ನಾವು ಇದು ಮಾಡ್ತಾ ಇದ್ದೇವೆ, ರೋಡ್ ಆಗಬೇಕು ಅಂತ. ಆದರೂ ಯಾರು ಸಹ ಅದಕ್ಕೆಂದು ಮುಂದೆ ಬರುವವರಿಲ್ಲ. ಮತ್ತು ನಮ್ಮ ಇಲ್ಲಿ ಅಂಗವಿಕಲರೆಲ್ಲ ಇದ್ದಾರೆ, ಮತ್ತು ಪ್ರಾಯದವರಿದ್ದಾರೆ. ಅದಲ್ಲದೆ ಹುಷಾರಿಲ್ಲದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿಕ್ಕೆ ದಾರಿ ಸರಿ ಇಲ್ಲದೆ ಅವರಿಗೆ 2 ಜನ ತೀರಿ ಹೋದರು. ಮತ್ತು ಮಳೆಗಾಲದಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಮತ್ತು ಮಕ್ಕಳಿಗೆಲ್ಲ ಶಾಲೆಗೆ ಹೋಗಲಿಕ್ಕೆ ಅನಾನುಕೂಲ ಆಗ್ತದೆ. ಆಮೇಲೆ ಮಳೆಯಲ್ಲಿ ನೀರು ಹೋಗುವಾಗ ಅದು ನಮಗೆ ಓಣಿಯಲ್ಲೇ ಹೋಗಬೇಕು, ಅರ್ಧ ನೀರು ಇರ್ತದೆ. ಅದಕ್ಕೆ ನೀರು ಹೋಗುವಾಗ ವ್ಯವಸ್ಥೆ ಇಲ್ಲ. ಮತ್ತು ಇಷ್ಟು 9-10 ಮನೆ ಉಂಟು, ಆ ಮನೆಗೂ ಸಹ ದಾರಿ ವ್ಯವಸ್ಥೆ ಇಲ್ಲ. ಮತ್ತು ತುಂಬ ಮನೆ ಕಟ್ಟಲಿಯವರೆಲ್ಲ ಅರ್ಧದಲ್ಲಿ ಬಾಕಿಯಾಗಿದೆ. ಮತ್ತು ಅದು ಸಾಮಾನೆಲ್ಲ ತರಲಿಕ್ಕೆ ತುಂಬ ಹೊತ್ತು ತರಬೇಕು, ದೂರ ಆಗ್ತದೆ. ಹಾಗಾಗಿ ನಮಗೆ ಒಂದು ದಾರಿ ವ್ಯವಸ್ಥೆ ಆಗಬೇಕು, ಆದಷ್ಟು ಬೇಗ ಮಾಡಿದ್ದೇ ಒಳ್ಳೆಯದಿತ್ತು. ನಾವು ಇಷ್ಟೆಲ್ಲ ಅರ್ಜಿ ಮನವಿ ಸಲ್ಲಿಸಿದ್ರೂ ನಮ್ಮ ರಸ್ತೆ ಬೇಡಿಕೆ ಈಡೇರಿಲ್ಲ. ನಮ್ಮ ಬೇಡಿಕೆಗೆ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಈ ಹಿಂದೆಯೂ ಬೆಂಬಲ ನೀಡಿದೆ. ಇದೀಗ ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ಸಹಕಾರವನ್ನ ಪಡೆದು ಬಂಟ್ವಾಳ ತಾಲೂಕು ಕಚೇರಿ ಮುಂಭಾಗದಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅನೀಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.